ಫೈನಲ್ ಟಚ್ ನಾನು ಮಾಡೋದು. ಕೈ ಕಾಲು ಗಟ್ಟಿರುವವರೆಗೆ ಮಾಡಬೇಕು ಅಂತ ಉಂಟು. ನಾವೊಂದು 28 ವರ್ಷದಿಂದ ಈ ಗಣೇಶ ವಿಗ್ರಹ ಮೂರ್ತಿಯನ್ನು ತಯಾರು ಮಾಡ್ತಾ ಇದ್ದೇನೆ. ನಾವು ಮಾಡೋದು ಒಳಗೆ ಟೊಳ್ಳು ಗಣಪತಿ. ದೇವರ ಆರೋಗ್ಯ ಒಂದು ಸರಿಲಿ ಕೊಟ್ಟಿದ್ದಾರೆ ಮಾಡೋ ಇದಕ್ಕೆ. ಗಣಪತಿ ವರ್ಕ್ ಮಾಡುವಾಗ ಒಂದು ಖುಷಿ ಇರ್ತದೆ. ವಿಘ್ನ ವಿನಾಶಕ ಗಣೇಶನ ಹಬ್ಬ, ಗಣೇಶ ಚತುರ್ಥಿಯ ದಿನ ಸಮೀಪಿಸ್ತಾ ಇದೆ. ಎಲ್ಲೆಡೆ ಗಣೇಶನ ಒಂದು ಮೂರ್ತಿಯ ಆರಾಧನೆಗೆ, ಗಣೇಶನ ಒಂದು ವೈಭವದ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಕುತೂಹಲದಿಂದ ಇದ್ದಾರೆ ಅನ್ನುವಂಥದ್ದು. ಹಾಗಿದ್ದಾಗ ಗಣೇಶನ ಒಂದು ಗಣೇಶ ಚತುರ್ಥಿ ಆಚರಣೆ ಮಾಡುವಂಥದ್ದಿರ್ಬೋದು, ಗಣೇಶೋತ್ಸವ ಆಚರಣೆ ಮಾಡುವಂಥದ್ದಿರ್ಬೋದು, ಎಲ್ಲದಕ್ಕೂ ನಮಗೆ ಬೇಕಾಗಿರುವಂಥದ್ದು ಗಣೇಶನ ವಿಗ್ರಹ. ಆ ಗಣೇಶನ ವಿಗ್ರಹಗಳನ್ನು ತಯಾರಿ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ನಾನು ಈಗ ಒಂದು ಗಣೇಶನ ಲೋಕದಲ್ಲೇ ಇದ್ದೇನೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದರೆ ಸುತ್ತಲೂ ಕೂಡ ನಿಮಗೆ ಈಗ ಸಜ್ಜಾಗ್ತಾ ಇರುವಂತಹ ಗಣೇಶನ ವಿಗ್ರಹಗಳನ್ನು ನೀವು ನೋಡಬಹುದು. ನಾನು ನಿಂತಿರುವಂತಹ ಜಾಗ ಯಾವುದು ಅಂತ ಹೇಳಿದರೆ ಪುತ್ತೂರಿನ ಪರ್ಲಡ್ಕ ಶಿವಪೇಟೆಯ ಏಕದಂತ ಆರ್ಟ್ ಗ್ಯಾಲರಿ ಅನ್ನುವಂಥದ್ದು. ಇಲ್ಲಿ ಗಣೇಶನ ವಿಗ್ರಹಗಳನ್ನು ರಚನೆ ಮಾಡಲಾಗ್ತಾ ಇದೆ. ಪುತ್ತೂರಿನ ಆಸುಪಾಸಿನಲ್ಲಿ ನಡೆಯುವಂತಹ ಗಣೇಶೋತ್ಸವಗಳಿಗೆ ಇಲ್ಲಿಂದಲೇ ಗಣೇಶನ ಮೂರ್ತಿ ತಯಾರಾಗಿ ಗಣೇಶನ ವಿಗ್ರಹ ಇಲ್ಲೇ ರೂಪು ತಳೆದು ಅದು ಆರಾಧನೆಯಾಗುತ್ತೆ ಅನ್ನುವಂಥದ್ದು, ಆರಾಧನೆ ನಡೆಯುವಂತಹ ಜಾಗಕ್ಕೆ ತಲುಪುತ್ತೆ ಅನ್ನುವಂಥದ್ದು. ಹಾಗಿದ್ದಾಗ ಇಲ್ಲಿ ನಮಗೆ ತಿಳಿದು ಬಂದಂತಹ ಮಾಹಿತಿ ಪ್ರಕಾರ ವರ್ಷಕ್ಕೆ ಅಂದರೆ ಪ್ರತಿ ವರ್ಷವೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಮೂರ್ತಿಗಳು ಇಲ್ಲಿ ರಚನೆಯಾಗುತ್ತೆ. ಆ ಮೂಲಕ ಅದು ಜನರು ಅಂದರೆ ಗಣೇಶೋತ್ಸವ ಕಾರ್ಯಕ್ರಮಗಳು ನಡೆಯುವಂತಹ ಜಾಗವನ್ನು ತಲುಪುತ್ತೆ ಅನ್ನುವಂಥದ್ದು. ಹಾಗಿದ್ದಾಗ ಅದನ್ನು ತಯಾರು ಮಾಡೋದು ಯಾರು ಅಂತ ಹೇಳಿದರೆ, ಇದರ ರೂವಾರಿ ಯಾರು ಅಂತ ಹೇಳಿದರೆ, ಇಲ್ಲಿ ಇರುವಂತಹ ಈಗಾಗಲೇ ವಿಗ್ರಹ ರಚನೆಯ ಒಂದು ಕೆಲಸದಲ್ಲಿ ನಿರತರಾಗಿರುವಂತಹ ಶಿಲ್ಪಿ ತಾರಾನಾಥ ಆಚಾರ್ಯ ಅವರು. ಸೊ ಏಕದಂತ ಆರ್ಟ್ ಗ್ಯಾಲರಿಯ ಮೂಲಕ ನಿರಂತರವಾಗಿ ವಿಗ್ರಹ ರಚನೆಯ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿ ಎಲೆಮರಿಯ ಕಾಯಿಯ ಹಾಗೆ ಇದ್ದುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಇವರ ಒಂದು ಕೈಯಿಂದ ಮೂಡಿ ಬಂದಿರುವಂತಹ ಗಣೇಶನ ಸೊಬಗನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಿದ್ದಾಗ ಇವರ ಬಗ್ಗೆ ಒಂದಷ್ಟು ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ವಿಶೇಷ ವರದಿಯ ಮೂಲಕ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ, ತಾರಾನಾಥ ಆಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೊ ಹೇಗಿದ್ದೀರಿ ಈಗ? ಹೇಗೆ ನಡೀತಾ ಇದೆ ಗಣೇಶನ ವಿಗ್ರಹ ರಚನೆ ಕೆಲಸ ಕಾರ್ಯಗಳು? ಸಾಧಾರಣ ಒಂದು ಸಂಪೂರ್ಣ ಸಾಧಾರಣ 90% ಆಗಿದೆ, ಇನ್ನು ಒಂದು 10% ಬಾಕಿ ಉಂಟು. ಹೌದು. ಓಕೆ. ಅಂದರೆ ಈಗ ಗಣೇಶೋತ್ಸವಕ್ಕೆ ರೆಡಿ ಆಗುವಾಗ ಎಲ್ಲವೂ ನೀವು ರೆಡಿ ಮಾಡಿ. ಹೌದು. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ಒಂದು ಕಾಯಕವನ್ನು? ನಾವೊಂದು 28 ವರ್ಷದಿಂದ ಈ ಗಣೇಶ ವಿಗ್ರಹ ಮೂರ್ತಿಯನ್ನು ತಯಾರು ಮಾಡ್ತಾ ಇದ್ದೇನೆ. 28 ವರ್ಷದಿಂದ. ಓಕೆ. ಓಕೆ. ಅಂದರೆ ಪ್ರತಿ ವರ್ಷ 50ಕ್ಕೂ ಹೆಚ್ಚು ಮೂರ್ತಿಗಳನ್ನು ಮಾಡ್ತೀರಿ. ಎಲ್ಲಿಗೆಲ್ಲ ನೀವು ಮಾಡಿಕೊಡ್ತೀರಿ ಅಂತ? ಸಾಧಾರಣ ಈಗ ನಮ್ಮ ಫಿಲೋಮಿನ, ವಿವೇಕಾನಂದ, ಕಾವೇರಿಗಟ್ಟೆ, ಸಂಪ್ಯ, ಪುರುಷರಗಟ್ಟೆ, ಮತ್ತು ಸಂಟಿಯರು, ಸಂಪ್ಯ, ಪೆರ್ನೆ, ಮತ್ತು ಅಡೂರು, ಸ್ವಲ್ಪ ದೂರದ ಅಡೂರು, ಜಾಲ್ಸೂರು, ಸುಳ್ಯ, ಹಾಗೆ ಸಾಧಾರಣ 30-38 ಗಣಪತಿ ಸಾರ್ವಜನಿಕ ಗಣಪತಿ, ಮತ್ತು ಉಳಿದದ್ದು ಮನೆಯ ಗಣಪತಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ 50ಕ್ಕಿಂತ ಹೆಚ್ಚು? 52 ಗಣಪತಿ ಇರ್ತದೆ ನಮ್ಮ ಮಾಮೂಲಿ. ನೀವು ಆರಂಭ ಮಾಡಿದ್ದು ಯಾವಾಗ? ಅಂದರೆ ಈಗ 28 ವರ್ಷ ಅಂತ ಹೇಳಿದ್ರಿ, ಆರಂಭದಲ್ಲಿ ಎಷ್ಟನ್ನು ಮಾಡ್ತಾ ಇದ್ರಿ? ಅದು ಹೇಗೆ ಬೆಳೆದುಕೊಂಡು ಬಂತು ಅಂತ? ನನಗೆ ಈ ವಿಗ್ರಹ ತಯಾರು ಮಾಡಲು ನನಗೆ ಕಾರಣ ಅಂತೇಳಿದರೆ, ನನ್ನ ಗುರುಗಳಾದ ಕರುಣಾಕರ್ ಪೈ ಅವರನ್ನು ನಾನು ನೆನೆಸ್ತೇನೆ. ನಾನು ಸಣ್ಣದಿರುವಾಗ ಅವರಲ್ಲಿ ಹೀಗೆ ಹೋಗ್ತಿದ್ದೆವು ಕರೀಲಿಕ್ಕೆ. ಅವರ ಅನುಗ್ರಹದಿಂದ ಇವತ್ತು ಇಷ್ಟು ಗಣಪತಿ ಮಾಡುವ ಹಾಗೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಮ್ಮ ನಂಬಿದಂಥ ದೇವರು ಹಾಗೆ ಮಾಡುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ದೇವರು. ಹಾಗೆ 28 ವರ್ಷ ಈ ಕೆಲಸ ಕಾರ್ಯಗಳು ಮಾಡ್ತಿದ್ದಾನೆ ಈಗ. ಓಕೆ. ನೀವು ಶುರು ಮಾಡುವಾಗ ಎಷ್ಟಿತ್ತು? ನೀವು ಶುರು ಮಾಡುವಾಗ ನನ್ನ ಸುರು ಗಣಪತಿ ರಾಘವೇಂದ್ರ ಸ್ವಾಮಿ ಅಲ್ಲಿ ರಾಘವೇಂದ್ರ ಮಠ ಅಲ್ಲಿಂದ ಶುರು ಮಾಡಿದ್ದು. ಹಾಗೆ ಅಲ್ಲಿಂದ ಮತ್ತೆ ಕಾವೇರಿಗಟ್ಟೆ ಗಣೇಶೋತ್ಸವ ಅಂತೇಳಿ ಈ 25ನೇ ವರ್ಷ ಅದರ ಒಂದು ತಯಾರಿಗೆ ನಾವು ಅಲ್ಲಿ ಕಾವೇರಿಗಟ್ಟೆಯಲ್ಲಿ ಗಣಪತಿ ಮೂರ್ತಿ ಮಾಡ್ತಿದ್ದೆವು. ಹಾಗೆ ನಾವೊಂದು 5-6 ಜನ ಸೇರಿ ಅದನ್ನು ಹೀಗೆ ಮಾಡುವಂಥ ಒಂದು ಮೂರ್ತಿ ಮಾಡಿ ಹೀಗೆ ಮಾಡುವ ಅಂತೇಳಿ ಒಂದು ಅಭಿಪ್ರಾಯ ನಮ್ಮ ಒಂದು 5 ಜನರಲ್ಲಿ ಬಂತು. ಹಾಗೆ ನಾವು ಅದಕ್ಕೆ ಹೊರಟದು. ಇವತ್ತು 25ನೇ ವರ್ಷ ಗಣೇಶೋತ್ಸವ ವಿಜೃಂಭಣೆ ದಿವಸ ನಡೀತದೆ. ಅಂದರೆ ಅದು ನನಗೊಂದು ಖುಷಿ ಹೇಳಿದರೆ, ನಾವು ಹೊರಟೋದು 25 ವರ್ಷ ಆಗ್ತಾ ಉಂಟು ಗಣಪತಿಗೆ.
ಈಗ ನಮಗೊಂದು ನಮ್ಮ ಗಣಪತಿ 25 ವರ್ಷ ನಾವು ನೋಡ್ತಾ ಇದ್ದಾನಲ್ಲ, ಅದು ಒಂದು ನನ್ನ ಒಂದು ಭಾಗ್ಯ ಅಂತೇಳಿ. ಹೌದು. ಅಂದರೆ ಹಂತ ಹಂತವಾಗಿ ಅದು ಹೆಚ್ಚಾಗ್ತಾ ಬಂತ ಮೂರ್ತಿಗಳ ಸಂಖ್ಯೆ ನೀವು? ಹೌದು, ಅದ ನಂತರ ಎಲ್ಲ ಜಾಸ್ತಿ ಆಗ್ತಾ ಬಂತು. ದೂರದಿಂದ ಗಣಪತಿ ಬರ್ತಿತ್ತು ಮೂರ್ತಿ ಮಾಡಲಿಕ್ಕೆ. ಓಕೆ. ಪ್ರತಿ ವರ್ಷ ಎಷ್ಟು ಸಮಯ ಮುಂಚಿತವಾಗಿ ಕೆಲಸವನ್ನು ಶುರು ಮಾಡ್ತೀರಿ? ಈ ಸಲ ಯಾವಾಗ ಶುರುವಾಗಿದೆ ಅಂತ ಮೂರ್ತಿ ರಚನೆ ಕೆಲಸ? ಸಾಧಾರಣ ಜೂನು 12 ತಾರೀಕಿಗೆ ನಾವು ಗಣಹೋಮ ಮಾಡಿ ಮುಹೂರ್ತ ಮಾಡ್ತೇವೆ. ಗಣಪತಿ ಮಾಡೋದು ಹೇಳಿದರೆ ಗಣಪತಿ ಮಾಡೋ ಮುಂಚೆ ನಾವು ಒಂದು ಮುಹೂರ್ತ ಅಂತ ಮಾಡ್ತೇವೆ. ತೆಂಗಿನಕಾಯಿ ಇಟ್ಟು ಸಾರ್ವಜನಿಕ ಗಣಪತಿಗೆ ಅವರು ಬಂದು ಮುಹೂರ್ತ ಮಾಡಿ ನಂತರ ಅದನ್ನು ನಾವು ಕೆಲಸ ಶುರು ಮಾಡೋದು. ಸಣ್ಣ ಒಂದು 2.5 ತಿಂಗಳು ನಾವು ಈ ಗಣಪತಿ ಕೆಲಸಕ್ಕೆ ನಾವು ತಗೊಳ್ತೇವೆ. ಮತ್ತು ನಮ್ಮ ಸಹಕಾರ ಹೇಳಿದರೆ ನಮ್ಮ ಹರೀಶ್ ಆಚಾರ್ಯ ಅವರು ನಮ್ಮ ಒಂದು ಒಡಹುಟ್ಟಿದ ಅಣ್ಣನಾಗಿ ನಮಗೆ ಸಹಕಾರ ಮಾಡ್ತೇವೆ ಮತ್ತು ಅರುಣ್ ಮತ್ತು ನಮ್ಮ ಜೊತೆಯಲ್ಲಿರುವಂಥ ಹುಡುಗರ ಒಂದು ಗ್ರೂಪೇ ಉಂಟು. ಅವರು ಬಂದು ತುಂಬ ವರ್ಷ ಆಯಿತು. ಅವರಿಲ್ಲಿ ಬಂದು ಒಂದು ವಾರ ಇದ್ದಿದ್ದು ಸೇವೆ ಮಾಡಿಕೊಂಡು ಅವ್ರಿಗೇನು ಅವ್ರು ಹೇಳ್ತಾರೆ ಇಲ್ಲಿ ಒಳ್ಳೆಯದಾಗಿದೆ, ಬಂದು ನಮಗೆ ಮುಟ್ಲಿಕ್ಕೆ ಕೊಡ್ತೀರಿ ಗಣಪತಿಯನ್ನು, ನಮಗೇನು ಇಲ್ಲಿ ಬಂದು ಒಳ್ಳೆಯದಾಗಿದೆ, ಅದೇ ನಮಗೆ ಒಂದು ಖುಷಿ. ಹೌದು. ಓಕೆ. ಸೊ ಮೂರ್ತಿ ರಚನೆಯ ಕೆಲಸ ಅಂದರೆ ಮೂರ್ತಿಯನ್ನು ಹೇಗಾದರೂ ರಚನೆ ಮಾಡಬಹುದು, ಆದರೆ ಗಣೇಶ ಅನ್ನುವಂಥದ್ದು ಎಲ್ಲರ ಒಂದು ಆರಾಧ್ಯ ಮೂರ್ತಿ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಗಣೇಶನನ್ನು ಆರಾಧನೆ ಮಾಡಿ ಮತ್ತೆ ವಿಸರ್ಜನೆ ಮಾಡುವಂಥದ್ದು. ಸೊ ಆ ಗಣೇಶನ ಮೂರ್ತಿ ಪೂರ್ತಿಯಾಗಿ ರೂಪು ತಳೆದಾಗ ಮಣ್ಣಿನ ಮುದ್ದೆಯಾಗಿದ್ದಂತಹ ಮಣ್ಣಿನ ಮುದ್ದೆ ಗಣೇಶನ ಒಂದು ವಿಗ್ರಹದ ರೂಪವನ್ನು ತಾಳಿ ಅದು ನೋಡುವಾಗ ಮೈತುಂಬಿಕೊಂಡಾಗ ಹೇಗೆ ಅನಿಸುತ್ತೆ ನಿಮಗೆ ಅಂತೇಳಿದರೆ ಜನ್ಮ ಸಾರ್ಥಕ. ನಾವು ಶುರು ಮಾಡುವಾಗ 1-2-3 ಗಣಪತಿ ಇರ್ತದೆ, ತದನಂತರ ಎಲ್ಲ ಬಂದು ಹಾಗೆ ಆಗುವಾಗ ತುಂಬ ಗಣಪತಿ ನಮ್ಮ ಕೈಯಲ್ಲಿ ಆಗ್ತದೆ. ನಮಗೊಂದು ಅಂತೇಳಿದರೆ ನಾವು ಮಾಡುವ ಗಣಪತಿ ಬೇರೆ ಬೇರೆ ಕಡೆಗೆ ಹೋಗ್ತದೆ. ಎಷ್ಟೋ ಸಾವಿರ ಜನಗಳು ಅದಕ್ಕೆ ಕೈ ಮುಗಿದು ಬೇಡಿ ವರ ತಗೊಂಡು ಎಷ್ಟೋ ಅಂತ ಇದು ಇರ್ತದೆ ಅವರಿಗೆ. ಆಗ ನನಗೆ ಆಗ್ತದೆ ಜನ್ಮ ಸಾರ್ಥಕ ಅಂತೇಳಿದೆ ನನ್ನ ಮನಸ್ಸಿಗೆ ಅನಿಸ್ತದೆ. ಹಾಗೆ. ಓಕೆ. ಈಗ ಮೂರ್ತಿ ರಚನೆಯ ಸಂದರ್ಭ ಏನಾದರೂ ನಿಯಮಗಳು, ವೃತ್ತ ಇತ್ಯಾದಿಗಳನ್ನು ಏನಾದರೂ ಮಾಡುವಂಥದ್ದು ಇದೆಯಾ? ಹೌದು. ಅಂದರೆ ಗಣಪತಿ ಹೇಳುವಂಥದ್ದು ವಿಘ್ನ ನಿವಾರಕ. ಹಾಗೆ ನಾವೊಂದು 3-3.5 ತಿಂಗಳಿಂದ ನಾವು ವ್ರತದಲ್ಲಿದ್ದು ಮಾಡುವಂಥ ಕೆಲಸ. ಅಂದರೆ ಇಲ್ಲಿ ಬರುವಂಥವ್ರು ಸಹ ಒಂದು ವ್ರತದಲ್ಲೇ ಇದ್ದು ಬರ್ತಾರೆ. ನಮ್ಮ ಯಾವ ಹುಡುಗರು ಬರೆದಿರೋ ವ್ರತದಲ್ಲಿ ಬಂದು ಮಾಡುವಂಥ ಕೆಲಸ ಇದು. ಅಂದರೆ ವೃತ್ತಾಚರಣೆ ಹೇಳಿದರೆ ಯಾವುದೇ ರೀತಿಯ ಒಂದು ದುರಭ್ಯಾಸ ಎಲ್ಲ ಬಿಟ್ಟು ಯಾವುದು ಸಹ, ಮತ್ತು ನಮ್ಮ ಒಂದು ಫುಡ್ಡಿನ ಇದರಲ್ಲಿ ಅದರಲ್ಲಿ ಯಾವುದು ವ್ಯತ್ಯಾಸ ಬರೋದಾಗಿ ನಾವು ಅದಕ್ಕೆ ಸರಿಯಾಗಿ ಇರಬೇಕು. ಪ್ರತಿದಿನ ಎಷ್ಟೊತ್ತಿಂದ ಎಷ್ಟೊತ್ತಿನವರೆಗೆ ಕೆಲಸ ಮಾಡ್ತೀರಿ ಹೇಗೆ ಅಂತ? ನಾವೊಂದು ದಿವಸ ಒಂದು 10 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲಸ ಕಾರ್ಯ ನಡೀತದೆ ಇಲ್ಲಿ. ಓಕೆ. ಸೊ ದಿನ ಪೂರ್ತಿ ಕೆಲಸಗಳಾಗ್ತದೆ ಅಂತ? ಊಟ ಉಪಹಾರ ಎಲ್ಲ ಇಲ್ಲೇ ತಂದು ಮಾಡೋದು, ಇಲ್ಲೇ ಮಾಡಿಕೊಂಡು ಕೆಲಸವನ್ನು ಮಾಡ್ತೀವಿ. ಓಕೆ. ಈಗ ಸರಿಸುಮಾರು ಒಂದು ವಿಗ್ರಹದ ರಚನೆಗೆ ಎಷ್ಟು ಸಮಯ ಬೇಕಾಗುತ್ತೆ? ಈಗ ಬಹುಶಃ ಅಂದಾಜು ಈ ಒಂದು ವಿಗ್ರಹದ ರಚನೆಗೆ ಅದನ್ನು ಹೇಗೆ ನೀವು ಲೆಕ್ಕ ಹಾಕ್ತೀರಿ? ದಿನಗಳನ್ನು ಲೆಕ್ಕ ಹಾಕ್ತೀರಿ ಅಥವಾ ಹೇಗೆ ಮಾಡಿಕೊಂಡು ಹೋಗ್ತೀರಿ ಅಂತ? ಮೊದಲಿಗೆ ಎಲ್ಲಿಂದ ಶುರು ಮಾಡ್ತೀರಿ ಅಂತ? ಅಂದರೆ ನಾವು ಮಾಡುವ ಗಣಪತಿ ಒಳಗೆ ಯಾವುದೇ ಒಂದು ಹ್ಯಾಂಗ್ಲರ್ ಇದು ಕೊಟ್ಟು ಕಬ್ಬಿಣದಲ್ಲಿ ಕೊಟ್ಟಲ್ಲ, ನಾವು ಮಾಡೋದು ಒಳಗೆ ಟೊಳ್ಳು ಗಣಪತಿ. ಈಗ ಈ ಗಣಪತಿಯ ಒಳಗೆ ಯಾವುದೇ ರೀತಿಯ ಕಸಕಡ್ಡಿ ಯಾವುದು ಹಾಕದೆ ಖಾಲಿ ಮಣ್ಣಿನ ಇದರಲ್ಲಿ ಮಾಡೋದು. ಒಂದು ಮುಹೂರ್ತ ತೆಂಗಿನಕಾಯಿ ಇಟ್ಟ ಮೇಲೆ ನಾವು ಅದನ್ನು ಗಣಪತಿ ಅಂತ ನೆನೆಸ್ತೇವೆ. ಅಲ್ಲಿಂದ ಶುರುವಾಗುವಂತಹ ಕೆಲಸ. ಸಾಧಾರಣ ಇದರ ಒಳಗೆ ಯಾವುದೇ ಇದಿಲ್ಲದೆ ಟೊಳ್ಳು ಗಣಪತಿ ಅಂತೇಳಿ. ಆದ ಕಾರಣ ಇದಕ್ಕೆ ನಮಗೆ ಸ್ವಲ್ಪ ದಿನ ತಾಗ್ತದೆ. ಒಂದು ಗಣಪತಿಗೆ ಒಂದು 20 ದಿವಸ ಆದರೂ ಬೇಕಂದರೆ ನಾವು ಟೋಟಲ್ ಇದು ಮಾಡುವಾಗ ಒಂದು 3 ತಿಂಗಳು ನಮ್ಮ ಲೆಕ್ಕಾಚಾರ 3.5 ತಿಂಗಳು ನಮಗೆ ಬೇಕಾಗ್ತದೆ. ಓಕೆ. ಈಗ ಸಾಂಪ್ರದಾಯಿಕ ಗಣೇಶನ ವಿಗ್ರಹಗಳಿಗೆ ಹೆಚ್ಚು ಬೇಡಿಕೆ ಇರುವಂಥದ್ದು. ನೀವು ಸಂಪೂರ್ಣವಾಗಿ ಅವೇ ಮಣ್ಣಿನಿಂದಲೇ ಮೂರ್ತಿಯನ್ನು ತಯಾರು ಮಾಡುವಂಥದ್ದು. ಸೊ ಬಣ್ಣಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತೀರಿ ಅಂತ? ಬಣ್ಣಗಳನ್ನು ಈಗ ಅಂತಂದರೆ ಇದಕ್ಕೆ ಆಯಿಲ್ ಬೇಸ್ ಮಾಡೋದಿಲ್ಲ, ವಾಟರ್ ಬೇಸು. ಅಂದರೆ ಇದರಲ್ಲಿ ಅಷ್ಟು ಪೈಂಟ್ ಇದಕ್ಕೆ ಹೋಗುವಂಥದ್ದು ಯಾವುದೂ ಇದಿಲ್ಲ. ಇದು ನೀರು ಕಲ್ಮಶ ಇದಾಗೋದು ಆಗೋದು ಅಂಥದ್ದು ಯಾವುದೇ ಇದರಲ್ಲಿ ತೊಂದರೆ ಬರೋದಿಲ್ಲ. ನೀರಲ್ಲಿ ಕರಗುವಂಥ ಇದು. ಪರಿಸರ ಸ್ನೇಹಿ ಗಣಪತಿ ನಮ್ಮದೆಲ್ಲ. ಸೊ ಈಗ ಗಣೇಶನ ವಿಗ್ರಹವನ್ನು ರಚನೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಅಥವಾ ನೀವು ಕಂಡುಕೊಂಡಂತಹ ಒಂದು ಬದಲಾವಣೆ ಅಥವಾ ಒಂದು ಪರಿವರ್ತನೆ ಅಂತ ಹೇಳಿದರೆ ಏನಾದರೂ ಆಗಿದೆ ಜೀವನದಲ್ಲಿ ಅಂತ? ತುಂಬ ಆಗಿದೆ ಜೀವನದಲ್ಲಿ. ಕೆಲವು ಹೇಳುವಂಥದ್ದಲ್ಲ, ಕೆಲವು ಅನುಭವ ನನ್ನ ಜೀವನದಲ್ಲಿ ಅನುಭವ ಆಗಿದೆ ಅಂತ ಹೇಳಿದರೆ,
ಒಮ್ಮೊಮ್ಮೆ ನಾವು ನಿಲ್ಲಿಸ್ತೇವೆ, ನಮ್ಮಿಂದ ಸಾಧ್ಯ ಉಂಟಾ ಇಷ್ಟು ಮಾಡಲಿಕ್ಕೆ ಅಂತೇಳಿ. ಇದು ಮುಂದೆ ಹೇಗೆ ಮಾಡೋದು ಇನ್ನು ಹೊರಟ ಮೇಲೆ. ಮತ್ತೊಂದು ಹೇಳಿದರೆ ಇದೊಂದು ಈ ಅಂಗಡಿ ಇಲ್ಲಿ ಆಗೋ ಗಣಪತಿ ಒಂದು 50-52 ಗಣಪತಿ ಆಗ್ತದೆ. ಒಂದು ವಿಶೇಷ ಅಂತ ಹೇಳಿದರೆ ನಮಗೆ ಇಲ್ಲಿಂದ ಕೊಂಡೋಗುವ ರೀತಿ ಇದರೊಳಗೆ ತುಂಬ ಇಕ್ಕಟ್ಟು. ಇಲ್ಲಿ ಒಳಗೆ ಗಣಪತಿ ಹತ್ರ ನೀವು ನೋಡ್ತಾ ಇದ್ದೀರಿ ಗಣಪತಿ ಇಲ್ಲೆಲ್ಲ ಯಾವ ರೀತಿ ಇದೆ ಅಂತೇಳಿ. ಆದರೆ ಇಲ್ಲಿಷ್ಟು ಜನ ಸೇರಿ ಕೊಂಡೋಗುವಾಗ ಇವತ್ತಿನವರೆಗೆ ಯಾವುದೇ ರೀತಿಯ ಒಂದು ತೊಡಕುಗಳಾಗಲಿ ಯಾವುದೇ ರೀತಿಯ ಒಂದು ತೊಂದರೆಗಳ ಇಲ್ಲಿ ಆಗಿರಲಿಲ್ಲ. ಅದೇ ಒಂದು ವಿಶೇಷ. ಮತ್ತು ಇಲ್ಲಿ ತುಂಬ ಅದೇ ನಮ್ಮ ಹುಡುಗರ ಒಂದು ಸಹಕಾರ ನನಗೆ ತುಂಬ ಇದೆ. ಅವರು ನನ್ನ ಇದರಲ್ಲಿ ನಾವೇನು ಕೊಡಲಿಕ್ಕಿಲ್ಲ ಅವರಿಗೆ. ದೇವರು ಕೊಟ್ಟರೆ ಅದು ಕೊನೆ ತನಕ ಅಂತೇಳಿ ಏನು ಅವರಿಗೆ ನಾವು ನೆನೆಸೋದಾಗಿ ಅವರಿಗೆ ದೇವರು ಕೊಡಬೇಕು, ಕೊಡ್ತಾ ಇದ್ದಾರೆ. ನಾವು ಅಷ್ಟು ಸಾಕು. ನಮ್ಮ ಹತ್ರ ಯಾವುದೇ ಅವರು ಅಪೇಕ್ಷೆ ಇಟ್ಟು ಬರುವಂಥ ಹುಡುಗರು ಇಲ್ಲಿಲ್ಲ. ಸೊ ಅಂದರೆ ಪವಾಡಗಳಾಗಿದೆ ನಿಮ್ಮ ಜೀವನದಲ್ಲಿ? ಪವಾಡಗಳು ತುಂಬ ಆಗಿದೆ, ಅದನ್ನು ಹೇಳುವಂಥದ್ದಲ್ಲ. ಮತ್ತು ನಾನು ಅನುಭವಿಸಿದ್ದೇನೆ, ಅದನ್ನು ಹೇಳುವಾಗಿಲ್ಲ ಕೆಲವು ಇದರಲ್ಲಿ. ಅಂದರೆ ಅದು ನನ್ನ ಒಳಗೆ ನನಗೆ ಅಂದರೆ ಖುಷಿ ಉಂಟು ಇದರಲ್ಲಿ. ನಾನು ಅಹಂಕಾರ ಬರೋದಿಲ್ಲ, ಬೇಡ. ನಾನು ಹೇಳಿದ ಹಾಗೆ ಈಗ ಮಗನಿಗೆ ಸಹ ಮಾಡ್ತಾ ಇದ್ದಾನೆ ಮನೋಜ್ಞ ಅಂತೇಳಿ. ಮತ್ತು ನನ್ನ ಹೆಂಡತಿ ಮಕ್ಕಳು ಇದರಲ್ಲಿ ತುಂಬ ಭಾಗಿಯಾಗ್ತಾರೆ ಇದರಲ್ಲಿ. ನಾನು ಹೇಳಿದ ಹಾಗೆ ಅಹಂಕಾರ ಬೇಡ ಇದರಲ್ಲಿ. ದೇವರು ಕೊಟ್ಟದನ್ನು ನಾವು ದೇವರಿಗೆ ಕೊಡುವಂಥ ಇದು. ದೇವರು ನಮಗೆ ಒಂದು ಮಾಡೋ ಪುಣ್ಯ ಕೊಟ್ಟಿದ್ದಾರೆ. 10 ಜನ ಅದನ್ನು ಕೈ ಮುಗಿತಾರೆ, ನಮಗೆ ಅದು ಸಾಕು ನಮಗೆ ಅಂತೇಳಿ. ಆ ರೀತಿ ಧನ್ಯತಾ ಭಾವನೆಯಲ್ಲಿ ಕೆಲಸ ಮಾಡ್ತೀರಿ? ಹೌದು. ಓಕೆ. ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ನಾನು ಇದನ್ನು ಸೇವೆ ಅನ್ನುವಂಥ ನೆಲೆಯಲ್ಲಿ ಮಾಡ್ತೇನೆ ಅಂತ. ಸೊ ಇದಕ್ಕೆ ಒಂದಷ್ಟು ಖರ್ಚುಗಳು ಕೂಡ ಆಗುತ್ತೆ ನಿಮಗೆ. ಸೊ ಇದನ್ನು ಹೇಗೆ, ಇದಕ್ಕೆ ಆರ್ಥಿಕವಾದ ವ್ಯವಸ್ಥೆಗಳನ್ನು ಹೇಗೆ, ಅಥವಾ ಈಗ ಇದಕ್ಕೆ ಏನಾದರೂ ದರ ಇಂತಿಷ್ಟು ಅಂತ ಏನಾದರೂ ಇದೆಯಾ ಅಂತ? ಅಂದರೆ ಇದು ಶುರುವಿಗೆ ನಾವು ಮಾಡುವಾಗ ಆ ರೀತಿಯ ಇದು ಇಲ್ಲ ಇದರಲ್ಲಿ. ಮತ್ತು ಈಗೀಗ ಕೆಲವು ಇದ್ರಲ್ಲಿ ನೋಡುವಾಗ ಎಲ್ಲ ಈಗ ಈ ಸಲ ಹಾಗೆ ಮಣ್ಣಿನ ರೇಟ್ ಜಾಸ್ತಿ, ಮಣ್ಣು ಸಿಕ್ಕುವುದಿಲ್ಲ. ಈಗ ನಮ್ಮ ಒಂದು ಗಣಪತಿಗೆ ಇಷ್ಟಿಷ್ಟು ಮಣ್ಣು ಅಂತ ಬೇಕಾಗ್ತದೆ, ನಮಗೆ ಪೂರೈಸುವುದಿಲ್ಲ ಈಗ ಇದರಲ್ಲಿ. ಹಾಗೆ ನಾವು ಇಷ್ಟವರೆಗೆ ನಾನು ಹಾಗೆ ಕೇಳುವಂಥ ಇದು ಮಾಡಲಿಲ್ಲ, ಅಂದರೆ ಯಾರೂ ಕಮ್ಮಿ ಮಾಡಲಿಲ್ಲ. ಆದರೂ ನಾವು ಏನಂತ ಹೇಳಿದ್ರೆ ಈ ಬೆಲೆ ಜಾಸ್ತಿ ಆಗ್ತಾ ಹೋಗುವಾಗ ಸಂಘದವರು ಇದು ಸಮಿತಿಯವರೆಲ್ಲ ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ನಾವು ಅಂದರೆ ನನ್ನನ್ನು ತಿಳಿಯಲ್ಲ, ಪ್ರತಿ ಇಂಥ ಕೆಲಸ ಮಾಡುವವರನ್ನು ಸ್ವಲ್ಪ ಅರ್ಥ ಮಾಡಬೇಕು. ಯಾಕೆಳಿದ್ರೆ ಇದಕ್ಕೆ ಆಗಿ ಕೆಲಸ ಮಾಡುವವರು ತುಂಬ ಇದ್ದಾರೆ. ಹಾಗೆ ಅದನ್ನೇ ನಂಬಿಕೊಂಡು ಬದುಕುವವರು ಅಂದರೆ ಈಗಿನ ಇದು ಹೇಳಿದ್ರೆ ನಾವು ಈಗ ಫ್ಯಾಮಿಲಿ ಆಗುವಾಗ ಇದನ್ನು ನಂಬಿಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಈಗ ನೀವು ಶುಲ್ಕ ತೆಗೆದುಕೊಳ್ತಾ ಇದ್ದೀರಾ ಈಗ ಮೂರ್ತಿಗೆ? ಶುಲ್ಕ ತಗೊಳ್ತೇವೆ. ಓಕೆ. ಸೊ ಅಂದರೆ ಇನ್ನಷ್ಟು ಅದರಲ್ಲಿ ನಿಮಗೂ ಕೂಡ ಒತ್ತಡಗಳಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಿ? ಒತ್ತಡಗಳಿದೆ ಅಂತ ಹೇಳಿದರೆ ನಮಗೀಗ ಒಂದು ವರ್ಷದ ಇಲ್ಲಿ ಇದೆಲ್ಲ ರೆಂಟು ಅಂಗಡಿ ಇದೆಲ್ಲ ಆಗಬೇಕು. ಹಾಗೆ ಪ್ರತಿಯೊಂದಕ್ಕೀಗ ಅದೇ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಉಂಟಲ್ಲ, ಆಗ ನಾವು ಅದಕ್ಕೆ ಸರಿಯಾಗಿ ಹೋಗಬೇಕು. ಆಗ ನಾವು ಯಾವ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಸಮಿತಿಯವರ ಹತ್ರ. ಆಗ ಅವರ ಸ್ಪಂದನ ಮಾಡಿ ನಮಗೆ ಅರ್ಥ ಮಾಡಿಕೊಂಡು. ಓಕೆ. ಈಗ ನಿಮಗೆ ಸಹಾಯಕರಿದ್ದಾರೆ ಅಂತ ಹೇಳಿದ್ರಿ, ಯಾರೆಲ್ಲ, ಅವರೆಲ್ಲ ಯಾವಾಗ ಬರ್ತಾರೆ ಮತ್ತು ಹೇಗೆ ನಿಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ? ನಮಗೆ ಸಹಕಾರ ಹೇಳಿದರೆ ನಮ್ಮ ಈ ಪೈಂಟಿನ ಇದರಲ್ಲೆಲ್ಲ ಅಲಿಶಾಚಾರ್ಯ ಮತ್ತು ಅರುಣ್ ಅವರು ಕಬಕ ಆರ್ಟ್ಸ್. ಮತ್ತು ಸಹಕಾರ ಹೇಳಿದರೆ ನಮ್ಮ ಒಂದು 10 ದಿವಸ ಮುಂಚೆ ಇಲ್ಲಿಯ ಒಂದು ಹುಡುಗರಿದ್ದಾರೆ, ವೀಕ್ಷಿತ್ ಮತ್ತು ಶರತ್. ಹಾಗೆ ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಇದ್ದಾರೆ. ಆದರೆ ಅವರ ಒಂದು ಗ್ರೂಪೇ ಉಂಟು ಇಲ್ಲಿ ಬಂದು ಇಲ್ಲಿ ಅವರು ಸೇವೆ ಮಾಡಿ ಅವರು ಗಣಪತಿ ಕೊಡುವವರೆಗೆ ಇಲ್ಲಿದ್ದು ಅವರ ಸಂಪೂರ್ಣ ಸಹಕಾರದಲ್ಲಿ. ಈಗ ನಾವು ಮಾಡೋದು ದೊಡ್ಡದಲ್ಲ, ಇಲ್ಲಿಂದ ಕೊಂಡೋಗುವ ಇದಿರ್ತದೆ. ಆಗ ಅವರ ಸಹಕಾರ ಇದರಲ್ಲಿ ತುಂಬ ಉಂಟು ನನಗೆ. ಅವರು ಕಲಿಯುವ ಜೊತೆಗೆ ನಿಮಗೆ ಸಹಕಾರ ಕೊಡ್ತಾರೆ. ಅಂದರೆ ದೇವರ ಕೆಲಸ ಅಂತೇಳಿ ಅವರು ಬಂದು ಸೇವೆ ಮಾಡ್ತಿದ್ದಾರೆ, ಯಾವುದೇ ಅಪೇಕ್ಷೆ ಇಲ್ಲದೆ ಬಂದು ಮಾಡೋದು. ಯಾಕೆ ನಾವೇ ಅಂತ ದೇವ್ರ ಹತ್ರ ಕೇಳಿದಷ್ಟೇ, ಅವರಿಗೊಂದು ದಾರಿ ತೋರಿಸ್ಬೇಕು. ಇಲ್ಲಿ ಬಂದು ಯಾರೇ ಕೆಲಸ ಮಾಡಿದವರಿಗೆ ಒಂದು ದಾರಿ ತೋರಿಸ್ಬೇಕು. ದಾರಿ ತೋರಿಸಿದ್ದಾರೆ ಅವರಿಗೆಲ್ಲರಿಗೂ. ಅದರ ಮುಂದಿನ ಜೀವನ ಅವರಿಗೆ ಒಳ್ಳೆಯದಾಗಬೇಕು ಅಂತ ನನ್ನ ಒಂದು ಭಾವನೆ. ಓಕೆ. ಈಗ ಇಲ್ಲಿ ಗಣೇಶನ ವಿಗ್ರಹಗಳ ಜೊತೆಗೆ ಈಗ ಏಕದಂತ ನಿಮ್ಮ ಸಂಸ್ಥೆಯಲ್ಲಿ ಬೇರೆ ಏನೇನೆಲ್ಲ ಮಾಡ್ತೀರಿ, ಏನೇನೆಲ್ಲ ಮೂರ್ತಿಗಳನ್ನು ಮಾಡ್ತೀರಿ, ಅಥವಾ ಏನೆಲ್ಲ ಕಲಾಕೃತಿಗಳನ್ನು ಮಾಡ್ತೀರಿ? ನಾವು ಈ ದೇವಸ್ಥಾನದ ಕೆಲಸ, ಸಿಮೆಂಟ್ ಕೆಲಸ ಎಲ್ಲ, ಹಾಗೆ ಮತ್ತು ಡೆಕೋರೇಷನ್, ಹಾಗೆ ಸಾಧಾರಣ ಒಂದು ಫೈಬರ್ ವರ್ಕ್. ಈಗ ನಾವು ಇಲ್ಲಿ ಈಶ್ವರಮಂಗಲದ ವೀರ ಹನುಮಗೆ ಇಲ್ಲಿದ್ದು ಅಮರಗಿರಿ ಅದರ ಕೆಲಸ ನಾವೇ ಮಾಡಿದ್ದು. ಅದರ ಪೈಂಟಿಂಗ್ ಎಲ್ಲ ಇವರು ಅಲಿಶಾಚಾರ್ಯರು ಮಾಡಿದ್ದು.
ಮತ್ತು ದೇವಸ್ಥಾನ ಇಲ್ಲಿ ಗುರುಪರಾಶಕ್ತಿ ಮಠ ಮರಕಡ, ಅವರ ಅನುಗ್ರಹದಿಂದ ಅವರಲ್ಲಿ ಸಾಧಾರಣ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದ, 15 ವರ್ಷದಿಂದ. ಹಾಗೆ ಮತ್ತು ಅವರ ಅನುಗ್ರಹದಿಂದೆಲ್ಲ ಇದ್ದಾರೆ. ಈಗ ನಿಮಗೆ ಇಷ್ಟು ವರ್ಷಗಳ ಈ ಒಂದು ಕಾಯಕದಲ್ಲಿ ನಿಮಗೆ ನಿರಂತರವಾಗಿ ಪ್ರೋತ್ಸಾಹ ಸಹಕಾರ ನೀಡಿಕೊಂಡು ಬಂದವರು, ಅವರನ್ನು ನೆನಪಿಸಿಕೊಳ್ಳೋದಿದ್ರೆ ಯಾರನ್ನು ನೆನಪಿಸಿಕೊಳ್ತೀರಿ? ನನ್ನ ಗುರುಗಳು ಕರುಣಾಕರ್ ಪೈ. ಅವರೇನೋ ಒಂದು ದೊಡ್ಡ ಒಂದು ಆಸ್ತಿ ಕೊಟ್ಟು ಹೋಗಿದ್ದಾರೆ. ಮತ್ತು ಅವರ ಒಂದು ನೆನಪಿಗೆ ನಾವು ಒಂದು ಆಶ್ರಮಕ್ಕೆ ಅವರೆಲ್ಲ ಇದರಲ್ಲಿ ಅವರು ಮಾಡಿಕೊಡ್ತಿದ್ರು ಅವರ ಲೆಕ್ಕದಲ್ಲಿ. ಹಾಗೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಅವರ ಒಂದು ಹೆಸರಲ್ಲಿ ನಾವು ಒಂದು ಗಣಪತಿ ಮಾಡಿಕೊಡುವಂಥ ಒಂದು ಭಾಗ್ಯ ನನಗೆ ಅದು ಸಿಕ್ಕಿದೆ, ಮಕ್ಕಳಿಗೆ, ಆಶ್ರಮದ ಮಕ್ಕಳಿಗೆ. ಹಾಗೆ ಅವರನ್ನು ತುಂಬ ನೆನೆಸ್ತಾನೆ. ತುಂಬ ಭಾವುಕರಾಗ್ತಾ ಇದ್ದೀರಿ, ಯಾಕೆ, ಏನಾಯ್ತು? ಅಂದರೆ ಇದು ದೇವರ ಕೆಲಸ ಅಲ್ಲ, ಇದು ನಮ್ಮಿಂದ ಆಗುವಂಥದ್ದಲ್ಲ. ಈಗ ನಾನು ಹೇಳೋದಷ್ಟೇ, ಇದು ನಮ್ಮಿಂದ ಆಗುವಂಥದ್ದಲ್ಲ. ನಾವು ಯಾವ ವರ್ಷ ಹೇಳ್ತಾನೆ ಇದು ನನ್ನ ಸಾಧ್ಯ ಉಂಟಾ ನಮ್ಮ ಹರಿಶಣ್ಣ ಅಂತ ಹೇಳ್ತಾನೆ. ಎಂಥ ಹರಿಶಣ್ಣ ಇದು, ಮುಂದೆ ಹೇಗೆ? ಆಗ ಅವರು ಧೈರ್ಯ ಕೊಡ್ತಾರೆ ನನಗೆ. ಹರಿಶಣ್ಣ ನೀವು ಮಾಡುವ, ನಾವು ಇಷ್ಟು ವರ್ಷ ಇದ್ರ ಮಾಡುವ ಅಂತೇಳಿ ಒಂದು ಧೈರ್ಯ ಅವರು ನನಗೆ ಕೊಟ್ಟಿದ್ದಾರೆ. ಆದರೆ ಒಂದೊಂದು ಸಲ ಜೀವನದಲ್ಲಿ ಎದುರಿಗೆ ಒಂದು ಆರೋಗ್ಯ ಕೊಡಬೇಕು. ಇದು ಮಾಡುವಾಗ ಆರೋಗ್ಯ ಸರಿಬೇಕಲ್ಲ, ದೇವರ ಆರೋಗ್ಯ ಒಂದು ಸರಿಲಿ ಕೊಟ್ಟಿದ್ದಾರೆ ಮಾಡೋ ಇದಕ್ಕೆ. ಹಾಗೆ ನೆನೆಸಿದೆಲ್ಲ ನನ್ನ ಜೀವನದಲ್ಲಿ ದೇವರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ತೃಪ್ತಿ ಇದೆ. ಬಹುಶಃ ಇದು ಒಂದು ಕಲೆ ಅಂತ ಹೇಳಿದ್ರು ಇದು ಎಲ್ರಿಗೂ ಒಲಿಯುವಂಥದ್ದಲ್ಲ, ದೇವರ ಸೇವೆ ಅನ್ನುವಂಥದ್ದನ್ನು ನೀವೇ ಹೇಳಿದ್ರಿ. ಇದು ಮುಂದಿನ ಪೀಳಿಗೆಯೂ ಕೂಡ ಬರಬೇಕು, ಮುಂದಕ್ಕೂ ಕೂಡ ಈ ರೀತಿ ಸಾಂಪ್ರದಾಯಿಕವಾಗಿ ಒಂದು ನೈಸರ್ಗಿಕವಾಗಿ ಗಣೇಶನನ್ನು ರಚನೆ ಮಾಡುವಂಥವ್ರು ಬರಬೇಕು. ಸೊ ಹೊಸ ಕಲಾವಿದರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲಾವಿದರು ಇದರಲ್ಲಿ ಬರಬೇಕು, ಇದನ್ನು ಮುಂದುವರಿಸಬೇಕು. ಈಗ ನನ್ನ ಮಗ ಮಾಡ್ತಿದ್ದಾನೆ, ಅಂದರೆ ಮುಂದೆ ಹೇಗೆ ಅಂತಂತ ಹೇಳಿಕ್ಕೆ ಹೌದಿಲ್ಲ, ಅವರವರು ಕಲಿತು ಎಲ್ಲಿ ಹೋಗ್ತಾರೆ. ಆದರೆ ನನಗೆ ಒಂದು ಆಸೆ, ಇದನ್ನು ಮುಂದುವರಿಸಬೇಕು. ನಮ್ಮ ಹತ್ರ ಯಾರಾದರೂ ಬೇಕು ಇದಕ್ಕೆ ಒಂದು ಮಾಡುವಂಥವರು. ಹಾಗೆ ಕಲಾವಿದರಿಗೆ ಅಷ್ಟೇ, ಇದನ್ನು ಒಂದು ಕಲಿಯುವವರು ಎಲ್ಲ ಇದ್ದರೆ, ಒಂದು ಮುಂದುವರಿಸೋರು ಇದ್ದರೆ ನನ್ನ ಒಂದು ತುಂಬ ಸಂಪೂರ್ಣ ಸಹಕಾರ ನನ್ನದು ಉಂಟು. ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಮಾಡುವ ಇದ್ದರೆ ನಾನು ಯಾರಿಗೂ ಸಹ ಇದನ್ನು ತುಂಬ ಇದರಲ್ಲಿ ನಾನು ಕೊಡುವಂಥ, ನನಗೆ ಕೊಟ್ಟಿದ್ದಾರೆ ಗುರುಗಳು. ನಾನು ಸಹ ಅದನ್ನು ಕೊಡಬೇಕಲ್ಲ ಇನ್ನೊಬ್ಬರಿಗೆ, ನಾನು ಇಟ್ಟುಕೊಳ್ಳಿಕ್ಕೆ ಆಗ್ತದ? ಇಲ್ಲ, ಕೊಡಬೇಕು ಇದನ್ನು ಯಾರಿಗಾದರೆ. ನಾವು ಇರೋಷ್ಟು ವರ್ಷ ಮಾಡೋದು, ಅದಕ್ಕೆ ಬಂದವರಿಗೆ ನಾವು ಕೊಡಬೇಕು ಅಷ್ಟೇ. ಓಕೆ. ಸೊ ಇಂಥ ಕೆಲಸ, ಕಲಾಕೃತಿಗಳ ರಚನೆ ವರ್ಷ ಪೂರ್ತಿ ನಿಮ್ಮ ಮೂಲಕ ನಡೀತಾ ಇರ್ತದೆ. ಈಗ ಗಾತ್ರಕ್ಕೆ ಬಂದರೆ, ಸಣ್ಣ ಗಾತ್ರದಿಂದ ದೊಡ್ಡ ಗಾತ್ರದ ಗಣೇಶನ ವಿಗ್ರಹವನ್ನು ರಚನೆ ಮಾಡ್ತೀರಿ. ಈ ಸಲ ಅತ್ಯಂತ ಸಣ್ಣದು ಯಾವುದು ಮತ್ತು ಅತ್ಯಂತ ದೊಡ್ಡ ಗಾತ್ರ ಯಾವುದು ಅಂತ ಎಲ್ಲಿತ್ತು ಅಂತ? ಸಣ್ಣ ಗಣಪತಿ ಹೇಳಿದರೆ ಮನೆಗೆ ಮಾಡುವಂಥ ಗಣಪತಿ ಸಾಧಾರಣ 1.5 ಫೀಟ್ 2 ಫೀಟ್ ಅಂದಾಜು ಇರ್ತದೆ. ಮತ್ತು ದೊಡ್ಡ ಗಾತ್ರ ಇದ್ದರೆ ಒಂದು 12 ಸಾರ್ವಜನಿಕ ಗಣಪತಿ ಒಂದು 6.5 ಫೀಟ್ ಹೈಟ್ ಇರ್ತದೆ. ಮತ್ತು ಸಾಧಾರಣ ಕೆಲವು 4 ಫೀಟು, ಒಂದು 15 ಗಣಪತಿ ಇದೆಲ್ಲ 4 ಫೀಟ್ ಅಂದಾಜು ಇರ್ತದೆ. ಸೊ ಈ ಸಲ ಏನಾದರೂ ವಿಶೇಷವಾಗಿ ಮಾಡಿದರೆ, ಏನಾದರೂ ಬದಲಾವಣೆಗಳಾಗಿದೆ ಮೂರ್ತಿ ರಚನೆ? ರಚನೆ ಬಗ್ಗೆ ಚೇಂಜ್ ಏನು ಹೇಳಿದರೆ, ಒಂದು ನನ್ನ ಇದರಲ್ಲಿ ಒಂದು 25 ವರ್ಷ ಆಗುವಾಗ, ಯಾವುದೇ ಗಣಪತಿಗೆ ಒಂದು 10 ವರ್ಷ 20 ವರ್ಷ ಆಗುವಾಗ ಅದರಲ್ಲಿ ನಾವು ಒಂದು ಚೇಂಜಸ್ ಮಾಡ್ತೇವೆ. ವರ್ಷ ಯಾವಾಗಲೂ ನಮಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿ. ಹಾಗೆ ಒಂದು 10 ವರ್ಷ ಆಗುವ ಗಣಪತಿಗೆ, ಒಂದು 20 ವರ್ಷ 25 ವರ್ಷ ಆಗುವಾಗ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ನಾವು ಮಾಡುವಂಥ ಒಂದು ಇರ್ತದೆ. ಓಕೆ. ಈಗ ಗಣೇಶನ ವಿಗ್ರಹ ರಚನೆಯಲ್ಲೂ ಕೂಡ ಒಂದಷ್ಟು ಭಂಗಿಗಳಿದೆ ಅಥವಾ ಒಂದಷ್ಟು ಅದರಲ್ಲಿ ವಿಚಾರಗಳಿದೆ, ಬಲಮುರಿ ಗಣಪತಿ ಇತ್ಯಾದಿಗಳು. ಸೊ ಅದನ್ನೆಲ್ಲ ಹೇಗೆ, ಅದನ್ನು ನೀವೇ ನಿರ್ಧಾರ ಮಾಡ್ತೀರಾ ಅಥವಾ ಸಮಿತಿಯವರು ಹೇಳ್ತಾರೆ? ಅದು ಯಾವ ರೀತಿಯ ಒಂದು ವಿಗ್ರಹ ರೂಪುಗೊಳ್ಳುತ್ತೆ ಅಂತ? ಸಮಿತಿಯವರ ನಿರ್ಧಾರ ಅಂತೇಳಿ ಆಗಿಂತಿಲ್ಲ. ಆ ಗಣಪತಿ ಇಲ್ಲಿ ದಕ್ಷಿಣ ಕನ್ನಡ ಮಾಡುವಂಥ ಗಣಪತಿ ಸಾಧಾರಣ ಬಲಮುರಿ ಮಾಡೋದಿಲ್ಲ, ಎಡಮುರಿಯ ಮಾಡುವಂಥ ಪದ್ಧತಿ. ಮತ್ತೆ ಹೇಳಿದರೆ ಇಲ್ಲಿ ಯಾವುದೇ ಒಂದು ಹ್ಯಾಂಗಲು ಚೇಂಜಸ್ ಕೂತ್ಕೊಳ್ಳೋದು ಅದು ಯಾವುದು ಸಹ ಮಾಡುವಂತಲ್ಲ. ಅದೇ ಗಣಪತಿ ಯಾವ ರೀತಿ ಉಂಟು ಆ ರೀತಿಯಲ್ಲಿ ಮಾಡುವಂಥ ಒಂದು ಕ್ರಮ. ಓಕೆ. ಈ ಸೊಂಡಿಲಿನ ವಿನ್ಯಾಸ ಕೂಡ ಅದನ್ನೆಲ್ಲ ಹೇಗೆ, ಅದು ಪ್ರತಿಯೊಂದು ವಿಗ್ರಹದಿಂದ ವಿಗ್ರಹಕ್ಕೆ ಬೇರೆ ಬೇರೆ ಇರುತ್ತೆ, ಅದನ್ನು ಹೇಗೆ ಮಾಡ್ತೀರಾ? ಅಂದರೆ ನಾವು ಯಾವ ರೀತಿ, ನನ್ನ ಒಂದು ಕಲ್ಪನೆ ಹೇಗೆ ಬರ್ತದೆ ಆ ರೀತಿಯಲ್ಲಿ ನಾನು ಮಾಡುವಂಥ ಒಂದು. ಓಕೆ. ಅಂದರೆ ಅದು ಒಂದು, ಈಗ ಉದಾಹರಣೆಗೆ ಒಂದು ಸಮಿತಿಗೆ ಮಾಡುವಾಗ ಅದು ವರ್ಷದಿಂದ ವರ್ಷಕ್ಕೆ ಅದರಲ್ಲಿ ಬದಲಾವಣೆ ಮಾಡ್ತೀರಾ ಅಥವಾ ಒಂದೇ ಥರ ಇರುತ್ತಾ ಅಂತ? ಸಾಧಾರಣ ಸ್ವಲ್ಪ ಚೇಂಜಸ್ ಬರ್ತದೆ.
ಈ ಸಂದರ್ಭದಲ್ಲಿ ಯಾರನ್ನಾದರೂ ವಿಶೇಷವಾಗಿ ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಒಟ್ಟು ಅಣ್ಣ ದಿವಾಕರಾಚಾರ್ಯ, ಅವನು ಸಹ ಈ ಕೆಲಸ ಮಾಡಿಕೊಂಡಿದ್ದ ಇಲ್ಲಿ ಮುಂಚೆ ಪುತ್ತೂರಲ್ಲಿ. ಈಗ ಅವನು ಕೋಟೆಗಾರಲ್ಲಿದ್ದಾನೆ, ಅಲ್ಲಿ ಮಾಡ್ತಿದ್ದಾನೆ. ಅವನು ದೊಡ್ಡ ಶಿಲ್ಪಿ, ಅವನ ಸಹ ಆಶೀರ್ವಾದದಲ್ಲಿ ನಡೀತದೆ. ಅವನು ಮಾಡೋ ರೀತಿ ಒಂಥರ ಬೇರೆ ಇರ್ತದೆ, ನಮ್ಮ ರೀತಿ ಒಂದು ಬೇರೆ ಇರ್ತದೆ. ಆದರೆ ಅವನು ಮಾಡೋದ ಕಲೆ ಅದು ನಮ್ಮಿಂದ ಇದು ಮಾಡುವಂಥದ್ದು ಆಗೋದಿಲ್ಲ. ಹಾಗೆ ಆ ರೀತಿ ಹಾಗೆ ಅವನು ತುಂಬ ನೆನೆಸ್ತೇನೆ ನಾನು. ಅವರನ್ನು ನೆನಪಿಸಿಕೊಳ್ತೇವೆ. ಓಕೆ, ನೀವು ನಿಮ್ಮ ಗುರುಗಳ ಹತ್ರ ಹೋಗಿ ಕಲ್ತ್ರಿ. ಸೊ ನಿಮಗೆ ಪ್ರೇರಣೆ ಏನು? ಅಂದರೆ ನಾನು ಇದಕ್ಕೆ ಹೋಗಿ ಕಲಿಬೇಕು ಅನ್ನುವಂಥದ್ದು ಅನಿಸಿದ್ದೆ ಹೇಗೆ? ನಾವಂದರೆ ಸಣ್ಣದಿರುವಾಗ ಮನೆಯಲ್ಲಿ ಸಣ್ಣ ಗಣಪತಿ ಮಾಡಿ ನಾವೇ ಒಂದು ಆಟ ಆಡಿಕೊಂಡಿದ್ದೆವು. ಹಾಗೆ ಅದರಲ್ಲೇ ಅದೇ ಒಂದು ಇಂಟ್ರೆಸ್ಟ್ ಬಂತು. ಮತ್ತು ಅದೇ ಕರ್ಣಕೊರಪೆ ನಮ್ಮ ಅಲ್ಲಿ ಮಾಡಿಕೊಂಡಿದ್ದು ಮನೆ ಹತ್ರ. ಹಾಗೆ ಅಲ್ಲಿ ಹೋಗ್ತಿದ್ದೆವು ನೋಡಲಿಕ್ಕೆ. ಆಗ ಬಿಡುವುದಿಲ್ಲ ಒಳಗೆಲ್ಲ. ಹಾಗೆ ನಾವು ಆಗ ಫೆಟರ್ ಬಗ್ಗೆ ನೋಡಿಕೊಂಡಿದ್ದೆವು, ಒಳಗೆ ಹೋಗಬೇಕು ಅಂತೇಳಿ. ಏನೋ ಒಂದು ಕಾರಣದಿಂದ ನಾವು ಅಲ್ಲಿ ಒಳಗೆ ಹೋಗುವಂಥ ಪರಿಸ್ಥಿತಿ ಬಂತು. ಹಾಗೆ ಅಲ್ಲಿ ಹೋಗಿ ಕಲಿಲಿಕ್ಕೆ ಮಾಡಿದವರು ಅದೇ ಅವರ ಅನುಗ್ರಹದಿಂದ ಲಾಸ್ಟಿಗೆ ಇಲ್ಲಿವರೆಗೆ ಮುಟ್ಟಿದ್ದೆವು. ಮತ್ತು ನನಗೆ ತುಂಬ ಪ್ರೇರಣೆ ಕೊಟ್ಟು ನಮ್ಮ ಭುಜಂಗಾಚಾರ್ಯ ಅಂತ ಪೋಳ್ಯ, ನಮ್ಮ ರಿಲೇಷನ್ ಆಗ್ತದೆ ಭಾವ, ಅವರು ಸುರುವಿಗೆ ನನಗೆ ನೀನು ಮಾಡು ಇದರಲ್ಲಿ ಮುಂದುವರಿಸು ಅಂತೇಳಿ ನನಗೆ ಅವರು ರಾಘವೇಂದ್ರ ಮಠ ಗಣಪತಿಯನ್ನು ಪ್ರಥಮವಾಗಿ ಕೊಟ್ಟವರು. ಹಾಗೆ ಮಾಡಿ ಮತ್ತೆ ಮುಂದುವರಿತ. ಸಾಮಾನ್ಯವಾಗಿ ಒಂದಷ್ಟು ಕಲಾವಿದರು, ಶಿಲ್ಪಿಗಳು ಒಂದಷ್ಟು ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಅಥವಾ ಒಂದಷ್ಟು ದುಡ್ಡು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಆರ್ಥಿಕ ಪರಿಸ್ಥಿತಿ ಹೇಳುವ ಹಾಗೆ ಅಂತಿಲ್ಲ. ಆದರೆ ಅಂತ ಹೇಳಿದರೆ ದೇವರು ಒಂದು ಕೊಡುವ ಹಾಗೆ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆಶೆ ಪಡಲಿಲ್ಲ, ಯಾವುದಕ್ಕೂ ಕೊಡುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆರ್ಥಿಕತೆ ತುಂಬ ನಾವು ಹಿಂದೆ ಇದ್ದೇವೆ ಇದರಲ್ಲಿ. ಹಾಗೆ ಅಂದರೆ ಹಣ ಮಾಡಬೇಕು ಅಂತೇಳಿ ಇದು ಮಾಡಲಿಲ್ಲ ನಾವು. ಹಣ ಮಾಡಬೇಕಂತ ಭಾವನೆಯಲ್ಲಿ ಈ ಕೆಲಸವನ್ನು ಮಾಡುವಂಥ ಭಾವನೆ ನಮಗೆ ಬರಲಿಲ್ಲ. ಅದನ್ನು ಸ್ವಲ್ಪ ಆರ್ಥಿಕತೆಯಲ್ಲಿ ನಾವು ಸ್ವಲ್ಪ ತುಂಬ ಹಿಂದೆ ಇದ್ದೇವೆ. ಅದು ಕೂಡ ದೇವರ ಸೇವೆ ಅಂತ ಮಾಡ್ತಾರೆ. ಹೌದು, ಅಂದರೆ ಆರ್ಥಿಕತೆಗಿಂತ ದೊಡ್ಡದು ಅಂತ ಹೇಳಿದ್ರೆ ಒಂದು ಒಮ್ಮೊಮ್ಮೆ ಆಗ್ತದೆ ಮನಸ್ಸಿಗೆ, ಇದಕ್ಕಿಂತ ದೊಡ್ಡದು ಯಾವುದು ಉಂಟು ಅಂತೇಳಿ ಒಂದು ಭಾವನೆ ಬರ್ತದೆ. ಒಂದು ನಾನು ಹೇಳಿದರೆ ಖುಷಿ ಪಡ್ತಾನೆ ಇದರಲ್ಲಿ. ನಾನು ತುಂಬ ನನ್ನ ಮನಸ್ಸಿನಲ್ಲಿ ನನಗೆ ಯಾರು ಇದು ಮಾಡಬೇಕಂತಿಲ್ಲ, ನನಗೆ ಹೊರಗೆ ಯಾರು ನನಗೆ ಹೊಗಳ್ಬೇಕು. ಅಂದರೆ ನಾನೇ ಖುಷಿ ಪಡೋದು ಇದರಲ್ಲಿ. ನನ್ನ ಮನಸ್ಸಿನಲ್ಲಿ ನಾನೇ ಖುಷಿ ಪಡೋದು. ಭಗವಂತ ಸಹ ಹೇಳೋದು ಅಷ್ಟೇ, ಅಹಂಕಾರ ಬೇಡ ಇದರಲ್ಲಿ, ಖುಷಿ ಪಡು ಕೆಲಸದಲ್ಲಿ. ಬಹುಶಃ ನಿಮ್ಮ ಈ ಒಂದು ಮನೋಭಾವನೆ ಏನಿದೆ ಅದು ಬಹುಶಃ ಇಂದಿನ ಎಲ್ಲ ಕಲಾವಿದರಿಗೂ ಕೂಡ ಒಂದು ಮಾದರಿ ಅನ್ನುವಂಥದ್ದು. ನಿಮ್ಮ ಮೂಲಕ ಇನ್ನೂ ಕೂಡ ಇಂತಹ ಕೆಲಸಗಳು ಮೂಡಿ ಬರಲಿ, ಇನ್ನೊಂದಷ್ಟು ಗಣೇಶನ ವಿಗ್ರಹಗಳು ತಮ್ಮ ಮೂಲಕ ಮೂಡಿ ಬರಲಿ ಅನ್ನುವಂಥದ್ದು. ಆ ಮೂಲಕ ಎಲ್ಲರೂ ಭಕ್ತಿ ಭಾವದಿಂದ ಕೈ ಮುಗಿದು ತಮ್ಮ ತಮ್ಮ ಮನದ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ, ತಮ್ಮ ಒತ್ತಡದ ಕೆಲಸದ ಮಧ್ಯೆ ಕೂಡ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ತಾರನಾಥಾಚಾರ್ಯ ಅವರ ಶಿಷ್ಯ ಕಿಶೋರ್ ಅವರಿದ್ದಾರೆ. ಅವರ ಒಂದು ಅನುಭವಗಳು ಹೇಗಿತ್ತು, ಅವರು ಎಷ್ಟು ವರ್ಷದಿಂದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೇಳೋಣ. ನಮಸ್ತೆ. ನಮಸ್ತೆ. ನೀವು ಎಷ್ಟು ಟೈಮ್ ಆಯ್ತು ಇಲ್ಲಿ? ನಾನು 3 ವರ್ಷದಿಂದ ಇವರೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ಓಕೆ, ಫುಲ್ ಟೈಮ್ ಇಲ್ಲೇ ಇರ್ತೀರಾ? ಫುಲ್ ಟೈಮ್ ಅಂದರೆ ಗಣಪತಿ ವರ್ಕ್ ಮಾಡುವಾಗ ಮತ್ತು ಡೆಕೋರೇಷನ್ ಹಾಗೆಲ್ಲ ಅವರೊಟ್ಟಿಗೆ ಕೆಲಸ ಮಾಡ್ತಿರ್ತೇನೆ. ಓಕೆ, ಸೊ ನಿಮ್ಮ ಒಂದು ಅನುಭವ ಹೇಗಿದೆ ಅವರ ಜೊತೆಗೆ? ಚೆನ್ನಾಗಿದೆ. ಅಂದರೆ ಗಣಪತಿ ವರ್ಕ್ ಮಾಡುವಾಗ ಒಂದು ಖುಷಿ ಉಂಟದೆ. ಎಲ್ಲರೊಂದು ಸಂಜೆ ಎಲ್ಲರೂ ಇರ್ತಾರೆ, ಮತ್ತು ಇವರೊಟ್ಟಿಗೆ ಕೆಲಸ ಮಾಡ್ತಾ ಇರ್ತೇನಲ್ಲ, ಒಂದು ಖುಷಿ ಇರ್ತದೆ ಒಂದು ಕೆಲಸದಲ್ಲಿ. ಕೆಲಸ ಅಂದರೆ ಹಾಗೆ. ಅಂದರೆ ಅವರು ಹೇಳಿದ್ರು ಕೆಲಸ ಮಾಡುವಂತಾಗ ನಿಯಮ ವೃತ್ತವನ್ನೆಲ್ಲ ಪಾಲನೆ ಮಾಡಬೇಕು ಅಂತ. ಹೇಗೆ? ಏಕೆಂದರೆ ನಾನ್ ವೆಜ್ ಮತ್ತು ಇದು ಏನಿಲ್ಲ, ಹೀಗೆ ಒಂದು ಮನೆಯದೇ ಊಟ ಹಾಗೆ ಮಾಡಿಕೊಂಡು ಎಲ್ಲ ಇರ್ತೇವೆ. ಇಲ್ಲೇ ಮಾಡಿಕೊಂಡು. ನಿಮ್ಮ ಮನೆ ಮೂಲತಃ? ನಮ್ಮದು ಚಿಕ್ಕಮಂಗ್ಳೂರು. ನಾವು ಇಲ್ಲಿ ಇರೋದು, ನಾನು ಇಲ್ಲಿ ರೂಮಲ್ಲಿ ಇರೋದು ಕರ್ನಾಟಕದಲ್ಲಿ. ಇವರೊಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದೇನೆ. ಸೊ ನಿಮಗೂ ಖುಷಿ ಇದೆ, ಕಲಿಸ್ತಾ ಇದ್ದಾರೆ? ಹೌದೌದು, ಕಲಿಸ್ತಾ ಇದ್ದಾರೆ. ಇನ್ನು ತಾರನಾಥ್ ಅವರು ಗಣೇಶನ ವಿಗ್ರಹವನ್ನು ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಪೇಂಟಿಂಗ್ನಲ್ಲಿ ಒಂದು ಸಹಕಾರವನ್ನು ಕೊಡ್ತಾ ಇರುವಂಥವ್ರು, ಅವರ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಹರಿಶ್ಚಂದ್ರ ಆಚಾರ್ಯ ಅವರಿದ್ದಾರೆ. ಅವರ ಜೊತೆ ಕೇಳೋಣ, ಅವರು ಎಷ್ಟು ವರ್ಷದಿಂದ ಈ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರ ಅನುಭವಗಳು ಹೇಗಿದೆ ಅನ್ನುವಂಥದ್ದನ್ನು. ನಮಸ್ತೆ. ನಮಸ್ತೆ.
ಸೊ ನೀವು ಎಷ್ಟು ವರ್ಷದಿಂದ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ? ನಾವು ಗಣಪತಿ ಮಾಡುವ ಕಾಯಕ ಈಗ ಸಾಧಾರಣ ಇವರೊಟ್ಟಿಗೆ ಒಂದು 16 ವರ್ಷ ಆಗ್ಬೋದು. ಓಕೆ. ಪೇಂಟಿಂಗ್ ಫೀಲ್ಡಲ್ಲಿ ನಾವು 45 ವರ್ಷದ ಅನುಭವ ಎಲ್ಲ ಫೀಲ್ಡಲ್ಲಿ ಇದ್ದೇವೆ. ಓಕೆ. ಪೇಂಟಿಂಗ್ನಲ್ಲಿ. ಓಕೆ. ಅಂದರೆ ಯಾವುದು ಪೇಂಟಿಂಗ್, ಯಾವ ಥರ? ಪೇಂಟಿಂಗ್ ಅಂದರೆ ಇದು ಆಲ್ ಪೇಂಟ್ ಅಂದರೆ ಆರ್ಟ್, ಮತ್ತು ಸ್ಟಿಕ್ಕರ್ ಕಟ್ಟಿಂಗು, ಪೋರ್ಟ್ರೇಟು, ಎಲ್ಲ ಥರದ ಆರ್ಟ್, ಆಯಿಲ್ ಪೇಂಟ್, ವಾಟರ್ ಕಲರ್ ಎಲ್ಲದಲ್ಲಿ. ಓಕೆ. ನೀವು ಮೂಲತಃ ಪುತ್ತೂರಿನವರೇ? ಹಾಂ, ಮೂಲತಃ ಪುತ್ತೂರು. ಓಕೆ. ಸೊ ಈಗ ಇವರೊಟ್ಟಿಗೆ ಈಗ 15 ವರ್ಷದಿಂದ ಇದ್ದೀರಾ? ಇವರೊಟ್ಟಿಗೆ 15 ವರ್ಷದಿಂದ ಇದ್ದೇನೆ. 15 ವರ್ಷ. ಹೇಗಿದೆ ಇವರೊಟ್ಟಿಗೆ ಒಂದು ಕೆಲಸದ ಅನುಭವ ಅಥವಾ ಗಣೇಶನ ವಿಗ್ರಹ ರಚನೆಯ ಒಂದು ಅನುಭವ ಹೇಗೆ? ಗಣೇಶನ ವಿಗ್ರಹ ರಚನೆ ಅಂದರೆ ಎಲ್ಲ ಮಾಡುವಂಥದ್ದೆಲ್ಲ ಮಾಮೂಲಿಯಾಗಿ ಮಾಡುವಂಥದ್ದು. ಆದರೆ ಇದು ಆ ದಿವಸಕ್ಕೆ ಆಗಬೇಕಲ್ಲ, ಹಾಗೆ ಸ್ವಲ್ಪ ನಾವು ರಾತ್ರಿ ಆಗಲು ಕೆಲಸ ಮಾಡಬೇಕಾಗ್ತದೆ. ಬಾಕಿದಲ್ಲಿ ನಮಗೆ ಕೆಲಸದ ಇದರಲ್ಲಿ ಎಲ್ಲವೂ ಒಂದೇ ಲೆಕ್ಕ. ಆದರೆ ಇದೊಂದು ಮಾಡುವ ರೀತಿ ಬೇರೆ, ಮತ್ತು ಸ್ವಲ್ಪ ವ್ರತ ಅಲ್ಲೆಲ್ಲ ಇರಬೇಕು. ಬಾಕಿಯಾಗಿ ನಾವು ಹೊರಗೆ ಹೋಗಿ ತಿಂದು ಬರುವಾಗೆಲ್ಲ ಇಲ್ಲ. ಇಲ್ಲಿ ನಾವು ಈಗ ಇಲ್ಲಿ ಮುಹೂರ್ತ ಆದ ನಂತರ ನಾನು ಕೂದಲು ಸಹ ಕಟಿಂಗ್ ಮಾಡೋದಿಲ್ಲ, ಮತ್ತು ಮದ್ದು ಮಾಂಸ ಯಾವುದಿಲ್ಲ. ಅದೆಲ್ಲ ಒಂದು ನಿಷ್ಠೆಯಲ್ಲಿ ಮಾಡಬೇಕಾಗ್ತದೆ. ಹೌದು ಹೌದು. ಓಕೆ. ಯಾವಾಗ ಶುರುವಾಗುತ್ತೆ ನಿಮ್ಮ ಕೆಲಸ? ನೀವು ಯಾವಾಗ ಅಂದರೆ ಅವರ ಜೊತೆಗೆ ಶುರು ಮಾಡ್ತೀರಾ ಅಥವಾ ನೀವು ಮತ್ತೆ ಜಾಯ್ನ್ ಆಗ್ತೀರಾ, ಹೇಗೆ ಅಂತ? ಇಲ್ಲ, ನಾನು ಮಣ್ಣು ಮೂರ್ತಿ ಮೆತ್ತುವುದಿಲ್ಲ. ನಾನಿದು ಫಿನಿಷಿಂಗ್ ಆಗೋ ಬರ್ತೇನೆ. ಸಾಧಾರಣ 1 ತಿಂಗಳ ಮೊದಲು ಬರ್ತೇನೆ. ಅಂದರೆ ಈ ಮಣ್ಣೆಲ್ಲ ಇದನ್ನು ನೈಸ್ ಮಾಡೋದಲ್ಲ ನಾನು ಹುಡುಗರೆಲ್ಲ ಮಾಡ್ತಾರೆ. ಆದರೆ ನನ್ನ ಕೈಯಲ್ಲಿ ಅದನ್ನು ಫಿನಿಷಿಂಗ್ ನಾನು ಫೈನಲ್ ಟಚ್ ನಾನು ಮಾಡೋದು. ಅವ್ರ ಮಣ್ಣು ರಫ್ ಇದ್ದಾನಲ್ಲ ಅದು ಉಜ್ಜಿ ನೈಸ್ ಮಾಡಿ ಅದರ ಇದು ನಮ್ಮ ಕೆಲಸ. ಮತ್ತು ಸ್ಪ್ರೇ ಮಾಡಲಿಕ್ಕೆ ಕಬಕದವರು ಅರುಣ್ ಆರ್ಟ್ಸ್ ಅಂತೇಳಿ ಅರುಣ್ ಕುಮಾರ್ ರೈ ಅವರು ಬರ್ತಾರೆ ಸ್ಪ್ರೇಗೆ. ಅವರು ಸ್ಪ್ರೇ ಮಾಡಿ ಮತ್ತು ಸಣ್ಣದೆಲ್ಲ ಮಾಡ್ತಾರೆ ಅವರು. ಆದರೆ ಮೈನ್ ಅವರಿಗೆ ಸ್ಪ್ರೇ ವರ್ಕ್ ಅದು ನಾವು ಸಾಧಾರಣ ಒಂದು 15-16 ವರ್ಷದಿಂದಲೇ ಒಟ್ಟಿಗೆ ಮಾಡ್ತಾಯಿದ್ದೇವೆ. ಅವರು ಸ್ಪ್ರೇ ಮಾಡೋದು, ನಾನು ಬಾಕಿ ಡಿಟೇಲೆಲ್ಲ ನಾನು ಮಾಡೋದು. ಇವತ್ತು ಬರಲಿಲ್ಲ ಅವರು. ಸೊ ಈಗ ಹೇಗೆ ಆಗ್ತದೆ ನಿಮಗೆ? ಅಂದರೆ ಒಂದು ಮಣ್ಣಿನ ಒಂದು ರಾಶಿಯನ್ನು ಮೂರ್ತಿಯನ್ನಾಗಿ ಮಾಡಿ ಅದನ್ನು ಹದ ಮಾಡಿ ಅದನ್ನು ಒಂದು ರೂಪ ಕೊಟ್ಟು ಮೂರ್ತಿಯಾಗಿ ಮಾಡುವ ಹಾಗೆ ಅದನ್ನು ಒಂದು ಬಣ್ಣ ಕೊಟ್ಟು ಅದಕ್ಕೊಂದು ಜೀವ ಕಳೆಯನ್ನು ತಂದು ಕೊಡುವಂಥದ್ದು, ಮತ್ತು ಎಲ್ಲರೂ ಅದನ್ನು ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ಹೇಗೆ ಅನಿಸ್ತದೆ ನಿಮಗೆ ಒಂದು ಮೂರ್ತಿ ಪೂರ್ಣ ಆದ ಬಳಿಕ ನೋಡುವಾಗ? ನಾವು ಬಾಕಿ ಕೆಲಸ ಎಲ್ಲ ಮಾಡುವಾಗ ಅದನ್ನು ಅಷ್ಟೊಂದು ಮಾಡ್ತೇವೆ, ಭಕ್ತಿಯಲ್ಲೇ ಮಾಡೋದು. ಎಲ್ಲವೂ ಕೆಲಸವನ್ನು ನಿಷ್ಠೆಯಲ್ಲೇ ಮಾಡಬೇಕಾಗ್ತದೆ. ಆದರೆ ಇದರ ದೇವರ ಕೆಲಸ ಅಂತ ಹೇಳುವ ಗಣಪತಿಯ ಕೆಲಸ ಅದು ಅದಕ್ಕೆ ಒಂದು ಬೇರೆ ಒಂದು ಇದು ಉಂಟು. ಯಾಕೆಂದರೆ ಅದು ಮುಹೂರ್ತ ಆಗಿ ಮಾಡುವಾಗ ಅದನ್ನು ಮಾಡುವ ರೀತಿಯೇ ಬೇರೆ. ಬಾಕಿಗೆ ನಾವು ಬೇರೆ ಮೂರ್ತಿ ಎಲ್ಲ ಮಾಡ್ತೇವೆ, ಈಗ ಬೇರೆ ಮನುಷ್ಯರದ ಯಾವುದಾದ್ರು ಮಾಡ್ತೇವೆ. ಆದರೆ ಅದಕ್ಕೆ ಇಷ್ಟು ನಿಷ್ಠೆ ಬೇಕು ಅಂತ ಇಲ್ಲ. ಆದರೆ ಇದನ್ನು ಮಾಡುವಾಗ ನಾವು ಈಗ ರಾತ್ರಿ ಆಗಲ್ಲ, ಇನ್ನು ಒಂದು ವಾರ ನಾವು ರಾತ್ರಿ ಆಗಲ್ಲ ನಿದ್ರೆ ಇಲ್ಲ. ಆದರೆ ನಾಳ್ದು ಬಿಟ್ಟು ಕೊಡುವಾಗ ಅದರೊಂದು ನಮಗೆ ಒಂದು ತೃಪ್ತಿಯೇ ಬೇರೆ. ಒಂದು ದಿವಸ ಮೊದಲು ಭಾರಿ ಒಂದು ನೆಮ್ಮದಿ ಆಗಬೇಕು ಅಂತೇಳಿ ನಾವು ರಾತ್ರಿ ಆಗಲ್ಲ ಮಾಡ್ತೇವೆ. ಆಗಿ ಹೊರಡುವಾಗ ನಮಗೆ ಒಂದು ಮನಸ್ಸಿಗೆ ಒಂದು ಅಷ್ಟು ಒಳ್ಳೆಯ ಭಾವನೆ ಬರ್ತದೆ, ಅಂದರೆ ತೃಪ್ತಿ ಸಿಗ್ತದೆ. ಅದು ಬಾಕಿ ಕೆಲಸದ ಹಾಗೆ ಅಲ್ಲ. ನಿದ್ರೆ ಬಂದರೂ ನಿದ್ರೆ ಮಾಡೋದು ಬೇಡ ಅಂತ ಆಗ್ತದೆ, ಆ ರೀತಿ ಆಗ್ತದೆ. ಪ್ರತಿ ವರ್ಷ ಒಂದು 50-52 ಮೂರ್ತಿಗಳು ನಿಮ್ಮಿಂದ? ಹೌದು ಹೌದು ಹೌದು. ಓಕೆ. ಈಗ ನೀವು ಕಲ್ತದ್ದೆಲ್ಲಿ ಇದಕ್ಕೆ? ನಿಮಗೆ ಇದಕ್ಕೆ ಬರೋದಕ್ಕೆ ಪ್ರೇರಣೆ ಹೇಗೆ ಅಂತ? ನಾನು ಕಲ್ತ ಅಂದರೆ ನಾವು ಹೀಗೆ ನೋಡಿ ಕಲ್ತು. ನಮಗೆ ಯಾರು ಗುರುಗಳು ಮತ್ತು ಕೋರ್ಸ್ ಯಾವುದು ಮಾಡಲಿಲ್ಲ ನಾವು. ಈಗ ಇನ್ನೊಬ್ಬರು ಮಾಡೋದನ್ನು ನೋಡಿ ನಮ್ಮ ಹಿರಿಯರು, ನಮ್ಮ ಭಾವ ಇದ್ದರು, ಚಿಕ್ಕಪ್ಪ ಅವರೆಲ್ಲ ಮಾಡ್ತಿದ್ರು. ಹಾಗೆ ನಾವು ಅದನ್ನು ನೋಡಿ ಕಲ್ತು. ಮತ್ತು ಯಾವುದೇ ಕೋರ್ಸ್ ಯಾವುದು ಮಾಡಲಿಲ್ಲ. ಆದರೆ ಇದೆಲ್ಲ ಅನುಭವದ ಮೇಲೆ 45 ವರ್ಷದಲ್ಲಿ ನೋಡಿ ಒಬ್ಬೊಬ್ಬರದು ಕೆಲಸ ನೋಡಿ ಹೀಗೆ ಮಾಡಿದರೆ ಆಗ್ಬೋದು ಅಂತೇಳಿ ನಮ್ಮದೇ ಒಳಗೆ ಮಾಡಿದ್ರೆ ನಮಗೆ ಮತ್ತು ಗುರು ಅಂತೇಳಿ ಇಲ್ಲ. ಎಲ್ಲ ನೋಡಿ ಇದ್ದವರನ್ನೆಲ್ಲ ಗುರುಗಳೇ ನಮಗೆ. ಆರ್ಟ್ ಮಾಡುವವರೆಲ್ಲ ಗುರುಗಳೇ. ಅವರನ್ನೇ ನಾವು ಅದನ್ನು ಫಾಲೋ ಮಾಡೋದು, ಅವರು ಹೇಗೆ ಮಾಡಿದರು ಅಂತೇಳಿ. ಹೌದು, ಹೌದು ಇಷ್ಟು ವರ್ಷ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಕೈ ಕಾಲು ಗಟ್ಟಿರುವವರೆಗೆ ಮಾಡಬೇಕು ಅಂತ ಉಂಟು. ಹೌದು. ಓಕೆ, ಧನ್ಯವಾದಗಳು. ನಿಮ್ಮ ಈ ಸೇವೆ ಇದೇ ಥರ ಮುಂದುವರಿತಾ ಇರಲಿ ಅನ್ನೋದು ನಮ್ಮ ಹರಕೆ ಕೂಡ. ಧನ್ಯವಾದಗಳು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು
ವಿಗ್ರಹ ಶಿಲ್ಪಿ ನಮ್ಮ ಪುತ್ತೂರಿನ ತಾರನಾಥ ಆಚಾರ್ಯ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಅವರ ಒಂದು ವಿಗ್ರಹ ರಚನೆ ಜೊತೆಗೆ ಅವರ ಒಂದಷ್ಟು ಬದುಕಿನ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಇಂತಹ ಕಲಾವಿದರು ನಮ್ಮ ಮಧ್ಯೆ ಇರುವಂಥದ್ದು ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆ ಪಡಬೇಕಾದಂತಹ ವಿಚಾರ. ದುಡ್ಡಿಗೆ ಹೆಚ್ಚೇನು ಆಸೆ ಪಡದೆ ಇರುವಂತಹ ವಿಚಾರದಲ್ಲಿ ಸಂತೃಪ್ತಿಯನ್ನು ಹೊಂದಿಕೊಂಡು ಇರೋದರಲ್ಲಿ ತೃಪ್ತಿಯನ್ನು ಕಂಡುಕೊಂಡು ದೇವರ ಸೇವೆ ಎನ್ನುವಂಥ ನೆಲೆಯಲ್ಲಿ ಇಂತಹ ಒಂದು ಅದ್ಭುತವಾದ ಕಲಾಕೃತಿಗಳನ್ನು ನಾವೆಲ್ಲರೂ ಕೂಡ ಶಿರಬಾಗಿ ಭಕ್ತಿ ಭಾವದಿಂದ ನಮಿಸುವಂತಹ ಗಣೇಶನ ಮೂರ್ತಿಗಳನ್ನು ರಚನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಹೇಳಿದ ಹಾಗೆ ಇವರ ಈ ಸೇವಾ ಕೈಂಕರ್ಯ ಇದೇ ರೀತಿ ಮುಂದುವರಿತಾ ಇರಲಿ. ಇವರ ಒಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ಇನ್ನೊಂದಷ್ಟು ಯುವ ಕಲಾವಿದರು ಮೂಡಿ ಬರಲಿ, ಈ ಒಂದು ಪರಂಪರೆ ಮುಂದುವರಿಲಿ ಅನ್ನುವಂತಹ ಆಶಯ ಸುದ್ದಿಯದ್ದು. ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.